ಕೌಟುಂಬಿಕ ಕಿರುಕುಳದಿಂದಾಗಿ ವಿವಾಹಿತೆ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತೆಯ ಮಾವ, ಅತ್ತೆ ಹಾಗೂ ನಾದಿನಿಯನ್ನು ಸುಳ್ಯ ಪೊಲೀಸರು ಬಂಧಿಸಿದ್ದಾರೆ. ಮೃತಪಟ್ಟವರನ್ನು ಪುತ್ತೂರು ಕೆದಂಬಡಿ ನಿವಾಸಿ ಜುಬೈದಾ ಎಂಬುವರ ಮಗಳು ಫಾತಿಮತ್ ನಿಶಾನಾ ಎಂದು ಗುರುತಿಸಲಾಗಿದೆ. ಬಂಧಿತರನ್ನು 54 ವರ್ಷದ ಸಿಪಿ ಅಳವಿ ಆಯಿಷಾ ಸಿಎ ಹಾಗೂ 29 ವರ್ಷದ ಫಾಸಿಲಾ ಸಿಎ ಎಂದು ಗುರುತಿಸಲಾಗಿದೆ. ಫಾತಿಮತ್ ನಿಶಾನಾ ಎಂಬಾಕೆಯನ್ನು 4 ವರ್ಷದ ಹಿಂದೆ ಮದುವೆ ಮಾಡಿಕೊಟ್ಟಿದ್ದು ಜುಲೈ 18ರಂದು ತನ್ನ ಕುಟುಂಬದವರಿಗೆ ಕರೆ ಮಾಡಿ ಮಾತನಾಡುವಾಗ ತನಗೆ ತನ್ನ ಮಾವ ಅಲವಿ, ಅತ್ತೆ ಆಯಿಷಾ, ನಾದಿನಿ ಫಾಸಿಲಾ ಎಂಬುವರು ಮಾನಸಿಕ ಮತ್ತು ದೈಹಿಕವಾಗಿ ಕಿರುಕುಳ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಬಳಿಕ ಮಗಳಲ್ಲಿ ಮಾತನಾಡುತ್ತಿದ್ದಾಗಲೇ ಆಕೆಯಿಂದ ಫೋನ್ ಕಸಿದುಕೊಂಡ ಆಕೆಯ ಮಾವ ಅಲವಿ ನಿಮ್ಮ ಮಗಳನ್ನು ಕೊಲ್ಲುವುದಾಗಿ ಬೆದರಿಸಿದ್ದಾರೆ. ಬಳಿಕ ಮಗಳ ಬಳಿ ತೆರಳಿದ್ದಾಗ ಮಗಳಾದ ಫಾತಿಮತ್ ನಿಶಾನರವರು ಮೃತಪಟ್ಟಿದ್ದು ತನ್ನ ಮಗಳನ್ನು ಕೌಟುಂಬಿಕ ಮನಸ್ತಾಪದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದಾರೆಂದು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಳಿಕ ಪ್ರಕರಣ ತನಿಖೆ ಮುಂದುವರಿಸಿದ ಪೊಲೀಸರು ಆರೋಪಿಗಳನ್ನು ಜುಲೈ 22ರಂದು ಸುಳ್ಯ ಠಾಣಾ ಪೊಲೀಸರು ದಾಸ್ತಗಿರಿ ಮಾಡಿ ವಿಚಾರಣೆ ನಡೆಸುತ್ತಿದ್ದು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ತಿಳಿದು ಬಂದಿದೆ.